ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ರೆ ಎಲ್ಲರೂ ಎಂಚಲ್ಲರ್ ಫುರ್ ಎಲ್ಲ. ಇವತ್ತು ಎಂತ ಗೊತ್ತಿನ ಫ್ರೆಂಡ್ಸ್, ನಾನು ತುಂಬ ದಿವಸ ಆದಮೇಲೆ ಈಚೆ ಹೊರಗೆ ಬಂದಿದ್ದೇನೆ. ಇಲ್ಲಿ ಈಗ ಮೋಡ ಆಯ್ತಾಯ್ತಾ, ಫುಲ್ ಮೋಡ ಆಯಿತು. ನಾವು ಈಚೆ ಬರುವಾಗಲೇ ಫುಲ್ ಮೋಡ ಆಯ್ತಾಯ್ತಾ. ಹಾಗೆ ನೋಡಿ, ದನ ಎಲ್ಲ ಮೇಯ್ತಾ ಉಂಟು. ತುಂಬ ಚೆಂದ ಗಾಳಿ ಬರ್ತಾ ಉಂಟು, ಖುಷಿ ಆಗ್ತಾ ಉಂಟು. ಮತ್ತು ಎಂತ ಗೊತ್ತುಂಟು ಫ್ರೆಂಡ್ಸ್, ಇವತ್ತು ಒಂದು ಹೂಕೋಸಿತ್ತು. ಹಾಗೆ ನಾನು ಗೋಬಿ ಮಾಡುವ ಅಂತ ಹೊರಟದ್ದು. ಆದರೆ ನನ್ನಲ್ಲಿ ಯಾವುದೇ ಸಾಸ್ ಇರಲಿಲ್ಲ, ಎಂತ ಮಾಡೋದು. ಮತ್ತು ಒಂದು ಟೊಮೆಟೊ ಸಾಸ್ ಇತ್ತು, ಟೊಮೆಟೊ ಸಾಸ್ ಮಾತ್ರ ಇತ್ತು. ಹಾಗೆ ನಾನು ಟೊಮೆಟೊ ಸಾಸ್ ಹಾಕಿ ಗೋಬಿಯನ್ನು ಮಾಡಿದೆ. ತುಂಬ ಸೂಪರಾಗಿ ಬಂತಾಯ್ತು, ರುಚಿ ತುಂಬ ಒಳ್ಳೆಯದಿತ್ತು. ಅದನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಹಾಗೆ ನಾನು ಟೊಮೆಟೊ ಸಾಸ್ ಮಾತ್ರ ಹಾಕಿ ನಮಗೆ ಯಾವ ರೀತಿಯಾಗಿ ಗೋಬಿಯನ್ನು ಮಾಡ್ಬೋದು ಅಂತ ನಿಮ್ಮ ಜೊತೆ ತೋರಿಸ್ತೇನೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಮೊದಲೇ ನನ್ನ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮಲ್ಲಿ ವಿಷಯ ಇದ್ದಾರೆ ನೋಡಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಲಿಶನ್ಗೆ ಹೂವೆಲ್ಲ ಉಂಟು ಇಲ್ಲಿ, ಅದು ಹೂವೆಲ್ಲ ಬೇಕಂತೆ. ಹಾಯ್ ಫ್ರೆಂಡ್ಸ್, ಬನ್ನಿ ಲಿಶು. ಎಂತೆಲ್ಲ ಮಾತಾಡ್ತಾಳೆ ಈಗ ಲಿಶು, ನಮಗೆ ಅರ್ಥ ಆಗುದಿಲ್ಲ, ಅವಳದೇ ಒಂದು ಭಾಷೆಯಲ್ಲಿ ಮಾತಾಡ್ತಾಳೆ, ಆದರೆ ತುಂಬ ಖುಷಿ ಆಗ್ತದೆ. ಲಿಶು, ಹ್ಯಾಪಿ ಬರ್ಡೇ ಟು ಯು ಪಲ್ನಿ. ಹ್ಯಾಪಿ ಬರ್ಡೇ ಟು ಯು ಹೇಳ್ತಾಳೆ ಲಿಶಾ. ಪಲ್ನಿ ಲಿಶು, ನಾನಿಲ್ಲಿ ಗೋಬಿ ಮಾಡಲಿಕ್ಕೆ 2 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ, ಮತ್ತೊಂದು 3 ಕಾಯಿಮೆಣಸು, ಮತ್ತೊಂದು 2 ದೊಡ್ಡ ದೊಡ್ಡ ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡದ್ದು ಅದು, ಮತ್ತು ಫ್ಲವರನ್ನು ಚೆಂದ ತೊಳೆದಿಟ್ಟುಕೊಂಡಿದ್ದೇನೆ, ಮತ್ತು ಮೆಣಸಿನ ಹುಡಿ ಸ್ವಲ್ಪ ತಗೊಂಡಿದ್ದೇನೆ. ಈಗ ನಾವು ಮೊದಲಿಂದಾಗಿ ಒಂದು ಪಾತ್ರೆಗೆ ಒಂದು 4 ಚಮಚದಷ್ಟು ಮೈದಾ ಹುಡಿ ತಗೊಳ್ಬೇಕು. ನಾನಿಲ್ಲಿ 4 ಚಮಚ ತಗೊಂಡಿದ್ದೇನೆ ಮೈದಾ ಹುಡಿ, ಮತ್ತೊಂದು 4 ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ ನಾನಿಲ್ಲಿ. ಈಗ ನಾನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ, ಮೈದಾ ಹುಡಿ ಹಾಕಿ ಆಯಿತು. ಈಗ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ. ಮತ್ತು ಸ್ವಲ್ಪ ಫುಡ್ ಕಲರ್ ಇದ್ದರೆ ಫುಡ್ ಕಲರ್ ಹಾಕ್ಕೊಳ್ಬೋದು, ಕೆಂಪು ಕಲರ್ ಇದ್ದರೆ ಹಾಕ್ಕೊಳ್ಬೋದು. ಆದರೆ ನನ್ನಲ್ಲಿ ಇಲ್ಲಿ ಇರಲಿಲ್ಲ, ನಾನು ಹಾಕ್ಕೊಳ್ಳಿಲ್ಲ. ಈಗ ನಾನು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಖಾರ ಎಷ್ಟು ಬೇಕೋ ಆ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು. ಈಗೊಮ್ಮೆ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕೆಲ್ಲ, ಮೆಣಸಿನ ಹುಡಿ, ಉಪ್ಪು, ಮೈದಾ, ಕಾರ್ನ್ಫ್ಲೋರ್ ಎಲ್ಲೊಮ್ಮೆ ಈ ರೀತಿಯಾಗಿ ನೀರು ಹಾಕದೆ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಹದ ಮಾಡಿಕೊಳ್ಬೇಕು ನಾವು ಮೊದಲು. ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಹದ ಮಾಡಿಕೊಳ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಹಿಟ್ಟನ್ನು ಹದ ಮಾಡಿಕೊಳ್ಬೇಕು ನಾವು. ತುಂಬ ಗಟ್ಟಿ ಇರ್ಬೋದು, ತುಂಬ ತೆಳು ಇರ್ಬಾರ್ದು, ಆ ರೀತಿಯಾಗಿ ಹಿಟ್ಟನ್ನು ನಾವು ಹದ ಮಾಡಿಕೊಳ್ಬೇಕು. ಈಗ ನಮ್ಮದು ಈ ರೀತಿಯಾಗಿ ನಾನು ಹಿಟ್ಟು ಹದ ಮಾಡಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ. ಈಗ ನಮ್ಮದು ಹಿಟ್ಟೆಲ್ಲ ರೆಡಿ ಆಯಿತು ನೋಡಿ. ಈ ರೀತಿಯಾಗಿದ್ದರೆ ಸಾಕು ನಮ್ಮದು ಹಿಟ್ಟು. ಈಗ ನಮ್ಮದು ಫ್ಲವರ್ ಎಲ್ಲ ಚೆಂದ ತೊಳೆದಿಟ್ಟುಕೊಂಡಿದ್ದೇವಲ್ವ, ಅದನ್ನು ಈಗ ನಾವು ಇದಕ್ಕೆ ಹಾಕಿಕೊಳ್ಳುವ. ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಫ್ಲವರನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನಲ್ಲಿ ಇಟ್ಟು ನಾವು ಮೊದಲು ಸಾಸ್ ರೆಡಿ ಮಾಡುವ. ಈಗ ನಾನು ಸಾಸ್ ರೆಡಿ ಮಾಡಲಿಕ್ಕೆ ಒಂದು ತಟ್ಟೆಗೆ, ನನ್ನಲ್ಲಿ ಟೊಮೆಟೊ ಸಾಸ್ ಮಾತ್ರ ಇರೋದಲ್ವ, ಹಾಗಾಗಿ ನಾನಿಲ್ಲಿ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ. ಒಂದು 4 ಚಮಚದಷ್ಟು ಟೊಮೆಟೊ ಸಾಸ್ ತಗೊಂಡಿದ್ದೇನೆ ನಾನು. ಮತ್ತು ಇಲ್ಲಿ ನಮ್ಮಲ್ಲಿ ಸೋಯಾ ಸಾಸ್, ವಿನೆಗರ್ ಎಂತಿಲ್ಲ, ಅದಕ್ಕೆ ನಾನು ಹುಣಸೆ ನೀರನ್ನು ತಗೊಂಡದ್ದು. ಹುಣಸೆ ಹುಳಿಯನ್ನು ಚೆಂದ ನೀರಲ್ಲಿ ಹಾಕಿ ನೀರು ತಗೊಂಡು ಈಗ ಒಂದು 3 ಚಮಚದಷ್ಟು ಹುಣಸೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಮ್ಮಲ್ಲಿ ಚಿಲ್ಲಿ ಸಾಸ್ ಇಲ್ಲ, ಅದಕ್ಕೆ ನಾನು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಖಾರ ಬೇಕೋ ಅಷ್ಟು ನಾವು ಮೆಣಸಿನ ಹುಡಿ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ 2 ಚಮಚದಷ್ಟು ಮೆಣಸಿನ ಹುಡಿ ತಗೊಂಡಿದ್ದೇನೆ. ಈಗ ನಮ್ಮದು ಸಾಸ್ ಸಹ ಇಲ್ಲಿ ರೆಡಿ ಆಯಿತು. ಈಗ ನಾವು ಫ್ಲವರನ್ನಲ್ಲಿ ಇಟ್ಟಿದ್ದೇವಲ್ಲ, ಅದನ್ನೀಗ ಫ್ರೈ ಮಾಡಿಕೊಳ್ಳುವ ನಾವು. ಇಲ್ಲಿ ನಾನು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಚೆಂದ ಬಿಸಿಯಾಗಿದೆ. ಈಗ ನಾವು ಫ್ಲವರನ್ನು ಫ್ರೈ ಮಾಡಿಕೊಳ್ಳುವ ಮೊದಲು. ಈಗ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೇನೆ ಫ್ಲವರನ್ನು. ಇದಂದರೆ ಒಮ್ಮೆಲೆ ತುಂಬ ಹಾಕ್ಕೊಳ್ಬಾರ್ದು ನಾವು, ಯಾಕಂದರೆ ಅದು ಒಂದಕ್ಕೊಂದು ಅಂಟಿಕೊಳ್ತದೆ ನಾವು ಹಾಕ್ಕೊಳ್ಳುವಾಗ. ಮತ್ತು ಅದು ಜಾಸ್ತಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು ನಾವು, ತುಂಬ ಕ್ರಿಸ್ಪಿಯಾಗಿ ಬರಬೇಕಲ್ವ ಅದಕ್ಕೆ. ಇಲ್ಲಾದರೆ ತುಂಬ ಕ್ರಿಸ್ಪಿಯಾಗೆಲ್ಲ ಬರೋದಿಲ್ಲ. ನಾವು ಚೆಂದ ಫುಡ್ ಕಲರೆಲ್ಲ ಹಾಕಿದರೆ ಚೆಂದ ಕೆಂಪಾಗಿ ಬರ್ತದೆ. ಫುಡ್ ಕಲರೆಲ್ಲ ಹಾಕಿದ್ರೆ ಈ ರೀತಿಯಾಗಿ ಇರ್ತದೆ, ಏನಾಗೋದಿಲ್ಲ, ತುಂಬ ರುಚಿಯಾಗಿ ಬರ್ತದೆ, ಟೇಸ್ಟ್ ಏನು ಕಡಿಮೆ ಆಗೋದಿಲ್ಲ. ಈ ರೀತಿಯಾಗಿ ಈಗ ಒಂದು ಸಲ ಆಯಿತು ನಮ್ಮದು. ಈಗ ನಾನು ಎಲ್ಲ ತಗೊಳ್ತಾ ಇದ್ದೇನೆ ಒಂದು ಸಲ ಆಗಿ. ಈಗ ನಾನು ಮತ್ತೊಂದು ಸಲ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಂದರೆ ಹೈ ಫ್ಲೇಮಲ್ಲಿ ಇಟ್ಟೇ ನಾವು ಫ್ರೈ ಮಾಡಿಕೊಳ್ಬೇಕು. ಈ ರೀತಿಯಾಗೆಲ್ಲ ನಾವು ಗೋಬಿ ಎಲ್ಲ ಮಾಡುವಾಗ ಹೈ ಫ್ಲೇಮಲ್ಲಿ ಇಟ್ಟೇ ಮಾಡಿಕೊಳ್ಬೇಕು.
ನೋಡಿ ಈ ರೀತಿಯಾಗಿ ಈಗ ನಾನು ಕಾಯಿಸ್ಕೊಳ್ತಾ ಇದ್ದೇನೆ. ಒಂದು ಸೈಡ್ ಬೇಗ ಕಾಯ್ತದೆ, ಇದು ಎಂತ ಲೇಟ್ ಆಗೋದಿಲ್ಲ. ಈಗ ನಮ್ಮದೆಲ್ಲ ಆಯಿತು ನೋಡಿ, ಚೆಂದ ಕಬಾಬಿನಾಗೆ ಕಾಣ್ತದೆ ಇದು ನೋಡಲಿಕ್ಕೆ. ಈಗ ಗೋಬಿ ಎಲ್ಲ ಕಾಯಿಸಿ ಎಲ್ಲ ರೆಡಿ ಆಯಿತು. ಹೀಗೆ ಇದನ್ನು ತೆಗೆದಿಟ್ಟುಕೊಂಡೆ ನೋಡಿ. ಈಗ ತೆಗೊಳ್ತಾ ಇದ್ದೇನೆ. ಚೆಂದ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಚೆಂದ ಕ್ರಿಸ್ಪಿಯಾಗಿ ಬಂದಿದೆ. ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ. ಮಸಾಲೆ ರೆಡಿ ಮಾಡಲಿಕ್ಕೆ ನಾನೊಂದು ಬಾಣಲೆಯನ್ನು ಇಟ್ಟುಕೊಂಡಿದ್ದೇನೆ ಇಲ್ಲಿ. ಅದಕ್ಕೆ ಈಗ ಮೊದಲಿಂದಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಿದ್ದು, ಯಾವ ಎಣ್ಣೆ ಸಹ ಹಾಕ್ಕೊಳ್ಬೋದು. ಎಣ್ಣೆ ಕಾದಾಗ ನಾವು ಇಲ್ಲಿ ಈರುಳ್ಳಿ ಕಟ್ ಮಾಡಿಕೊಂಡು ಇಟ್ಟಿದ್ದೇವಲ್ವ, ಅದನ್ನು ಮೊದಲು ಹಾಕಿಕೊಳ್ಳುವ. ಈಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ನಾವು ಆಮ್ಲೆಟಿಗೆಲ್ಲ ಕಟ್ ಮಾಡ್ತೇವಲ್ಲ ಈರುಳ್ಳಿ, ಅದೇ ರೀತಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಈಗ ನಾನು ಇದನ್ನು ಬಿಸಿ ಮಾಡಿಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು. ಈರುಳ್ಳಿ ಚೆಂದ ಕೆಂಪಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬಾಡಿದರೆ ಸಾಕು. ಈ ರೀತಿಯಾಗಿ ನಾನೀಗ ಬಾಡಿಸಿಕೊಳ್ತಾ ಇದ್ದೇನೆ. ಸ್ವಲ್ಪ ಬಾಡಿದರೆ ಸಾಕು, ಹೆಚ್ಚು ಬಾಡಿಸಿಕೊಳ್ಬೇಕು ಅಂತ ಏನಿಲ್ಲ. ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬಾಡ್ತದೆ ಅದು. ನಾನೀಗ ಈ ರೀತಿಯಾಗಿ ಬಾಡಿಸಿಕೊಳ್ತಾ ಇದ್ದೇನೆ. ಸ್ವಲ್ಪ ಅದರ ಹಸಿ ವಾಸನೆ ಎಲ್ಲ ಹೋದರೆ ಸಾಕಾಗ್ತದೆ. ಇದಕ್ಕೆ ತಿನ್ನಲಿಕ್ಕೆ ಸಿಕ್ಕಿದರೆ ತುಂಬ ಖುಷಿ ಆಗ್ತದೆ. ಎಲ್ಲ ಗೋಬಿಯಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ತಿನ್ನೋದಂದರೆ ನನಗೆ ತುಂಬ ಇಷ್ಟ. ಗೋಬಿಗಿಂತ ಈರುಳ್ಳಿ ಕ್ಯಾಪ್ಸಿಕಮ್ ತಿನ್ನೋದೇ ನನಗೆ ತುಂಬ ಇಷ್ಟ. ಕೆಲವರಿಗೆ ಹಾಗೆ ಇಷ್ಟ ಇರ್ತದೆ, ಕೆಲವರಿಗೆ ಗೋಬಿ ಇಷ್ಟ ಇರ್ತದೆ. ಆದರೆ ನಾವು ಪೇಟೆಯಲ್ಲೆಲ್ಲ ತಿನ್ನುವಾಗ, ಜಾತ್ರೆಯಲ್ಲೆಲ್ಲ ತಿನ್ನುವಾಗ ನಮಗೆ ಅಷ್ಟು ಸಿಗೋದಿಲ್ಲ ಅಲ್ಲ, ಅವರು ಕ್ಯಾಬೇಜಲ್ಲೆಲ್ಲ ಮಾಡಿರ್ತಾರೆ ನೋಡಿ. ಈ ರೀತಿಯಾಗಿ ಈಗ ನಾವು ಈರುಳ್ಳಿಯನ್ನು ಬಾಡಿಸಿಕೊಂಡ್ರೆ ಆಯಿತು ನೋಡಿ. ಇಷ್ಟು ಬಾಡಿದರೆ ಸಾಕಿದ್ದು, ಹೆಚ್ಚು ಬಾಡಬೇಕು ಅಂತಿಲ್ಲ. ಈಗ ನಾವು ಮೆಣಸು ತಗೊಂಡಿದ್ದೇವಲ್ಲ, ಕಾಯಿ ಮೆಣಸು ಒಂದು 3 ತಗೊಂಡಿದ್ದೆ. ಸ್ವಲ್ಪ ಖಾರ ಇತ್ತು, ಹಾಗಾಗಿ 3 ತಗೊಂಡದ್ದು ನಾನು. ಮತ್ತು ಕ್ಯಾಪ್ಸಿಕಮ್ ತಗೊಂಡಿದ್ದೇವಲ್ಲ, ಅದನ್ನೆಲ್ಲ ಹಾಕಿ ಚೆಂದ ಬಾಡಿಸಿಕೊಳ್ಬೇಕು. ಈಗ ಚೆಂದ ಬಾಡಿಸಿಕೊಳ್ತಾ ಇದ್ದೇನೆ ನಾನು. ಸ್ವಲ್ಪ ಬೇಗ ಬಾಡಲಿಕ್ಕೆ ನಾವು ಉಪ್ಪು ಹಾಕಿಕೊಂಡ್ರೆ ಆಯಿತು. ಈಗ ಮತ್ತೆ ಮತ್ತೆ ಉಪ್ಪು ಹಾಕೋದಕ್ಕಿಂತ ಒಮ್ಮೆಲೆ ಉಪ್ಪು ಹಾಕಿಕೊಂಡ್ರೆ ಮಸಾಲೆಗೆ ಆಗ್ತದೆ. ನಾವಲ್ಲಿ ಗೋಬಿಗೆ ಸಹ ಹಾಕಿದ್ದೇವಲ್ಲ, ಹೆಚ್ಚು ಉಪ್ಪು ಬೇಕು ಅಂತಿಲ್ಲ ಇದಕ್ಕೆ. ಈ ರೀತಿಯಾಗಿ ಒಮ್ಮೆ ಹಸಿ ವಾಸನೆ ಹೋಗುವವರೆಗೆ ಒಮ್ಮೆ ಬಾಡಿಸಿಕೊಳ್ಬೇಕು ನಾವು. ಬಾಡಿಸಿಕೊಂಡ್ರೆ ಆಯಿತು. ಮತ್ತು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳುವ ನಾವು, ಸ್ವಲ್ಪ ಬೇಗ ಬಾಡ್ತದೆ ಕೂಡ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಈ ರೀತಿಯಾಗಿ ಮಗಿಸಿಕೊಂಡ್ರೆ ಆಯಿತು ನೋಡಿ. ಬೇಗ ಕಾಯ್ತದೆ ಅದು ನೋಡಿ. ಈ ರೀತಿಯಾಗಿ ಮಗುಚಿಕೊಂಡ್ರೆ ಆಯಿತು. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದ್ದೇವಲ್ವ, ಅದನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಕರೆಂಟು ಸಹ ಇಲ್ಲದೆ ಕಲ್ಲಲ್ಲಿ ಮಾಡಿದ್ದದು ಅರ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದನ್ನು ಹಾಕಿ ಚೆಂದ ಬಾಡಿಸಿಕೊಳ್ಳುವ. ಈಗ ಎಲ್ಲದು ಮಿಕ್ಸ್ ಮಾಡಿಕೊಳ್ಬೇಕು, ಅದರ ಜೊತೆ ಚೆಂದ ಬೆರಿಬೇಕು ಅದು, ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಯಾಕೆ ಇದು ಮೆಣಸೆಲ್ಲ ದೊಡ್ಡ ದೊಡ್ಡ ಕಟ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕ ಸಹ ಕಟ್ ಮಾಡಿಕೊಳ್ಬೋದು, ಆದರೆ ನಮಗೆ ತಿನ್ನಲಿಕ್ಕೆ ಇಷ್ಟ ಆಗ್ತದಲ್ಲ ಅದಕ್ಕೆ. ಈಗ ನಾವು ಇಲ್ಲಿ ಸಾಸ್ ರೆಡಿ ಮಾಡಿಕೊಂಡಿದ್ದೇವಲ್ವ, ಅದನ್ನು ಹಾಕಿಕೊಳ್ಳುವ. ಒಮ್ಮೆ ಇದನ್ನು ಈ ರೀತಿಯಾಗಿ ಈಗ ಮಿಕ್ಸ್ ಮಾಡಿಕೊಳ್ಬೇಕೆಲ್ಲ. ಮತ್ತು ಸ್ವಲ್ಪ ಸಾಸ್ ತಗೊಂಡಿದ್ದ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿಕೊಂಡು ಇದಕ್ಕೆ ಹಾಕಿಕೊಂಡ್ರೆ ಆಯಿತು. ಒಮ್ಮೆ ಕುದಿಸಿದರೆ ಆಯಿತು. ಸ್ವಲ್ಪ ನೀರು ಹಾಕಿ ಕುದಿಸಿಕೊಳ್ಳುವ. ಈ ರೀತಿಯಾಗಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸಾಸ್ ಹಾಕಿದಾಗಲೇ ತುಂಬ ಪರಿಮಳ ಬರ್ತದೆ ಅಲ್ವ, ನಮಗೆ ಆಗಲೇ ತಿನ್ನಬೇಕು ಅಂತ ಅನಿಸ್ತದೆ, ಅಷ್ಟು ಸೂಪರಾಗಿ ಪರಿಮಳ ಬರ್ತದೆ. ಈಗೆಲ್ಲ ಸ್ವಲ್ಪ ಮೆಣಸಿನ ಹುಡಿ ಬೇಕಾದರೆ ಹಾಕ್ಕೊಳ್ಬೋದು, ನಾವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಬೇಕು ಅಂತಿಲ್ಲ. ಮಕ್ಕಳೆಲ್ಲ ಇದ್ದರೆ ನಮಗೆ ಮೆಣಸಿನ ಹುಡಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂತ ಇರೋದಿಲ್ಲ, ಸ್ವಲ್ಪ ಸ್ಪೈಸಿ ಕಡಿಮೆ ಬೇಕಾಗ್ತದೆ ಅಲ್ವಾ. ಇಲ್ಲದ್ರೆ ಸ್ಪೈಸಿ ಇಷ್ಟಪಡುವವರಿಗೆ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಹಾಕ್ಕೊಳ್ಬೋದು. ಈಗ ನಾವಿಲ್ಲಿ ಗೋಬಿ ಎಲ್ಲ ಚೆಂದ ಫ್ರೈ ಮಾಡಿ ಇಟ್ಟಿದ್ದೇವಲ್ವ, ಅದನ್ನೀಗ ಹಾಕಿಕೊಳ್ಳುವ ಲಾಸ್ಟಿದಾಗಿ. ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡ್ರೆ ನಮಗೆ ಬೇಗ ಆಗ್ತದೆ ಗೋಬಿ ಮಾಡಲಿಕ್ಕೆ, ಅಂತ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ಎಲ್ಲ ಕಟ್ ಮಾಡಿ ಎಲ್ಲ ಸಾಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಗೋಬಿ ಮಾಡ್ಬೋದು. ಈಗ ನೋಡಿ ಎಲ್ಲೊಮ್ಮೆ ಹಾಕಿ ಈ ರೀತಿಯಾಗಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಗೋಬಿಯನ್ನು ಚೆಂದ. ಅದರ ಜೊತೆ ನೋಡುವಾಗಲೇ ತುಂಬ ಖುಷಿ ಆಗ್ತುಂಟಲ್ವ, ನೋಡುವಾಗಲೇ ತಿನ್ನಬೇಕು ಅಂತ ಅನಿಸ್ತದೆ ನಮಗೆ, ಅಷ್ಟು ಚೆನ್ನಾಗಿ ರೆಡಿ ಆಯ್ತು ಇದೀಗ. ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಇದನ್ನು ತುಂಬ ಸೂಪರಾಗಿರ್ತದೆ. ಸಾಸ್ ಇಲ್ಲದೆ ಕೂಡ ನಮಗೆ ಈ ರೀತಿಯಾಗಿ ಮಾಡಿಕೊಳ್ಬೋದು. ಮತ್ತು ಟೊಮೆಟೊ ಸಾಸ್ ಸಹ ಇಲ್ಲದಿದ್ದರೆ ಟೊಮೆಟೊ ಸಾಸ್ ಸಹ ನಮಗೆ ಮನೆಯಲ್ಲಿಯೇ ಮಾಡಿಕೊಳ್ಬೋದು. ಟೊಮೆಟೊವನ್ನು ಹಾಗೆ ಬೇಯಲಿಕ್ಕಿಟ್ಟು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಆ ರೀತಿಯಾಗಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈಗ ನಾವು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ. ಈಗ ಚೆಂದ ರೆಡಿ ಆಯಿತು ನೋಡಿ ಗೋಬಿ ಮಂಚೂರಿ. ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ಗೋಬಿ ಮಂಚೂರಿ ರೆಡಿ. ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡಿ
ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೇನೆ. ತಟ್ಟೆಗೆ ತಗೊಂಡೆ ನಾನು ನೋಡಿ. ಈ ರೀತಿಯಾಗಿ ರೆಡಿಯಾಗಿದೆ ನಮ್ಮ ಗೋಬಿ. ನೀವೊಮ್ಮೆ ಈ ರೀತಿಯಾಗಿ ಗೋಬಿ ಮಂಚೂರಿ ಮಾಡೋದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ನಾಳೆ ಸಿಗುವ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.